ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಮೂಲಕ ಶಾಸಕ ಮೊಯ್ದೀನ್ ಬಾವ ದೀಪಕ್ ರಾವ್ ಕೊಲೆಯಲ್ಲಿ ಬಿಜೆಪಿ ಕೈವಾಡವಿದೆ ಎಂದು ಹೇಳಿಕೆ ನೀಡುತ್ತಿದ್ದಾರೆ. ಆದರೆ ಈ ಬಗ್ಗೆ ಅವರ ಮೇಲೆಯೇ ಶಂಕೆ ಇರುವುದರಿಂದ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಮೊಯ್ದೀನ್ ಬಾವ ಅವರನ್ನ ತನಿಖೆಗೆ ಒಳಪಡಿಸಬೇಕು ಎಂದು ಬಿಜೆಪಿ ಮಂಗಳೂರು ಉತ್ತರ ಮಂಡಲದ ಅಧ್ಯಕ್ಷ ಡಾಕ್ಟರ್ ಭರತ್ ರಾಜ್ ಶೆಟ್ಟಿ ಒತ್ತಾಯಿಸಿದ್ದಾರೆ. ಮಂಗಳೂರಿನ ಬಿಜೆಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಆರಂಭದಲ್ಲಿ ಕಾಂಗ್ರೆಸ್ ಮರಳು ಮಾಫಿಯಾ ಇದೆ ಎಂದು ಹೇಳುತ್ತಿತ್ತು. ಬಳಿಕ ಶಾಸಕ ಮೊಯ್ದೀನ್ ಬಾವ ಅವರು ಪ್ರಕರಣದಲ್ಲಿ ಬಿಜೆಪಿ ಕೈವಾಡವಿದೆ ಎಂದಿದ್ರು. ಸಚಿವ ರಮಾನಾಥ್ ರೈ ಸಂಘ ಪರಿವಾರದ ಕೈವಾಡವಿದೆ ಎಂದು ಹೇಳಿದ್ರು. ಇದೀಗ ಎಚ್.ಡಿ. ಕುಮಾರಸ್ವಾಮಿ ಅವರು ಬಿಜೆಪಿಯ ಕೈವಾಡವಿದೆ ಎಂದು ಹೇಳುತ್ತಿದ್ದಾರೆ. ಈ ರೀತಿಯ ಹೇಳಿಕೆ ನೀಡಿ ತನಿಖೆಯ ದಿಕ್ಕು ತಪ್ಪಿಸುತ್ತಿದ್ದು, ಆದ್ದರಿಂದ ಕುಮಾರಸ್ವಾಮಿ ಮತ್ತು ಮೊಯ್ದೀನ್ ಬಾವ ಅವರನ್ನ ತನಿಖೆಗೆ ಒಳಪಡಿಸಬೇಕು ಎಂದರು. ಈ ವಿಷಯದ ಬಗ್ಗೆ ಕುಮಾರಸ್ವಾಮಿ ಅವರಿಗೂ ಗೊತ್ತು, ಮೊಯ್ದೀನ್ ಬಾವ ಅವರಿಗೂ ಗೊತ್ತು ಯಾರು ಮಾಡಿದ್ದಂತ ಹೇಳಿ, ಆದ್ರೆ ಅವರನ್ನ ಇದಕ್ಕೆ ತನಿಖೆಗೆ ಒಳಪಡಿಸಬೇಕು. ಕುಮಾರಸ್ವಾಮಿಯನ್ನು ಒಳಪಡಿಸಿ, ಮೊಯ್ದೀನ್ ಬಾವ ಅವರನ್ನ ಒಳಪಡಿಸಿ. ಅವರಿಗೆ ಹೇಳ್ತಾ ಇದ್ದಾರೆ ಯಾರು ಗೊತ್ತು ನಮಗೆ ಅಂತ, ಯಾರು ಮಾಡಿದ್ದಂತ ಗೊತ್ತಿದ್ರೆ ಅವರನ್ನ ತನಿಖೆಗೆ ಒಳಪಡಿಸಬೇಕಾಗಿದೆ. ನಮಗೆ ಸರ್ಕಾರದ ಮೇಲೆ ಖಂಡಿತ ನಂಬಿಕೆ ಇಲ್ಲ. ಇದರ ಬಗ್ಗೆ ಸರಿಯಾದ ತನಿಖೆ, ನಿಷ್ಪಕ್ಷಪಾತವಾದ ತನಿಖೆ ನಡೆಸಲಿ ಅನ್ನುವಂಥ ನಂಬಿಕೆ ಖಂಡಿತ ಇಲ್ಲ. ಅದಕ್ಕಾಗಿ ನಾವು ಎನ್ಐಎಗೆ ಕೊಡಿ ಅಂತ ಹೇಳಿ. ಈಗ ನೋಡಿದ್ರೆ ಇವರು ಹಿಟ್ ಅಂಡ್ ರನ್ ಮಾಡ್ತಾ ಇದ್ದಾರೆ. ಇದೊಂದು ವಿಷಯ ಈಗ ಹೇಳಿದ್ರು, ಲೋಕಲ್ ಆಗಿ ಬಿಜೆಪಿ ಅವರು ಮಾಡಿದ್ರು ಅಂತ ಕುಮಾರಸ್ವಾಮಿ ಬಾಯಿಂದ ಬರ್ಸಿದ್ರು. ಅವರ ಬ್ರದರ್ನ ಮೊಯ್ದೀನ್ ಬಾವ ಅವರ ಬ್ರದರ್ನ ಥ್ರೂ ಕುಮಾರಸ್ವಾಮಿ ಅವರ ಬಾಯಲ್ಲಿ ಬರ್ಸಿದ್ದಾರೆ. ಇದೊಂದು ಹಿಟ್ ಅಂಡ್ ರನ್. ಬೆಳಗಿಂದ ಮಾಧ್ಯಮವನ್ನು ನೋಡಲಿಲ್ಲ, ಇದು ನೀವು ಹೇಳಿದ ಮೇಲೆ ಗೊತ್ತಾಯಿತು. ನಾವು ನಮ್ಮ ಪಕ್ಷದ ಹಿರಿಯರ ಜೊತೆಗೆ ನಾವು ಚರ್ಚೆಯನ್ನು ಮಾಡಿ ಇದಕ್ಕೇನು ಆ ರೀತಿಯ ಏನಾದರೂ ನೇರವಾಗಿ ನನ್ನ ಹೆಸರನ್ನು ಉಲ್ಲೇಖ ಮಾಡಿದರೆ ಅದಕ್ಕೇನು ಕಾನೂನು ಪ್ರಕಾರ ಏನು ಕ್ರಮ ಕೈಗೊಳ್ಳಬೇಕಾಗ್ತದೆ ಅದರ ಬಗ್ಗೆ ಕೂಡ ನಾವು ಚರ್ಚೆಯನ್ನು ಮಾಡ್ತೇವೆ, ಯೋಚನೆಯನ್ನು ಮಾಡ್ತೇವೆ. ಯಾಕಂತ ಹೇಳಿದ್ರೆ ನಾವು ಕಲ್ಪನೆ ಕೂಡ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇರದಂಥ ಆರೋಪವನ್ನು ಇವರು ಮಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಏನು ಕಾನೂನು ಪ್ರಕಾರ ಕ್ರಮ ತಗೊಳ್ಬೇಕು. ಒಬ್ಬ ಮಾಜಿ ಮುಖ್ಯಮಂತ್ರಿಗಳಾಗಿ ಅವರಿರ್ಬೋದು ಅಥವಾ ಮೊದಲು ಈ ಸುದ್ದಿಯನ್ನು ಹುಟ್ಟುಹಾಕಿಸಿದಂಥ ಮೊಯ್ದೀನ್ ಬಾವರ್ ಅವರಿರ್ಬೋದು, ಅವರು ಒಬ್ಬ ಜವಾಬ್ದಾರಿಯುತ ವ್ಯಕ್ತಿಗಳಾಗಿ ನಿಷ್ಪಕ್ಷಪಾತವಾದಂಥ ತನಿಖೆಗೆ ಅವರು ಆಗ್ರಹವನ್ನು ಮಾಡಬೇಕಿತ್ತು. ಈ ಸಂದರ್ಭ ಕಾರ್ಪೊರೇಟರ್ಗಳಾದ ತಿಲಕ್ ರಾಜ್, ಗಣೇಶ್ ಹೊಸಬೆಟ್ಟು, ಮುಖಂಡರಾದ ಕಿಶೋರ್ ರೈ, ಅಶೋಕ್, ಸುಧಾಕರ್ ಹಾಜರಿದ್ದರು. ಶರತ್ ಸಾಲಿಯನ್, ವಿ4 ನ್ಯೂಸ್ 24/7 ಮಂಗಳೂರು.